ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಇವತ್ತಿನ ದಿವಸದ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 11 ವಾಕ್ಯ 27ರಿಂದ 33 ತನಕ. ಯೇಸುವಿಗೆ ಈ ಅಧಿಕಾರ ಎಲ್ಲಿಂದ? ಯೇಸು ಮತ್ತು ಶಿಷ್ಯರು ಪುನಃ ಜೆರೂಸಲೇಮಿಗೆ ಬಂದರು. ಯೇಸು ದೇವಾಲಯದ ಆವರಣದಲ್ಲಿ ತಿರುಗಾಡುತ್ತಿದ್ದಾಗ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಸಭಾಪ್ರಮುಖರು ಅವರ ಬಳಿಗೆ ಬಂದು, ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡುತ್ತಿರುವೆ? ನಿನಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು ಎಂದು ಕೇಳಿದರು. ಅದಕ್ಕೆ ಯೇಸು, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಹಾಕುತ್ತೇನೆ, ಅದಕ್ಕೆ ಉತ್ತರ ಕೊಡಿ. ಆಗ ಯಾವ ಅಧಿಕಾರದಿಂದ ನಾನು ಇದನ್ನೆಲ್ಲವನ್ನು ಮಾಡುತ್ತೇನೆಂದು ನಿಮಗೆ ಹೇಳುತ್ತೇನೆ. ಸ್ನಾನ ದೀಕ್ಷೆ ಕೊಡುವ ಅಧಿಕಾರ ಯೋಹಾನನಿಗೆ ಎಲ್ಲಿಂದ ಬಂದಿತು? ದೇವರಿಂದಲೋ ಮನುಷ್ಯರಿಂದಲೋ? ಉತ್ತರ ಕೊಡಿ ಎಂದರು. ಇದನ್ನು ಕೇಳಿದ ಅವರು ತಮ್ಮ ಒಳಗೆ ತರ್ಕ ಮಾಡುತ್ತಾ, ದೇವರಿಂದ ಬಂದಿತೆಂದು ಹೇಳಿದರೆ ಹಾಗಾದರೆ ನೀವೇಕೆ ಅವನನ್ನು ನಂಬಲಿಲ್ಲ ಎಂದು ಕೇಳುವರು. ಮನುಷ್ಯರಿಂದ ಬಂದಿತು ಎಂದು ಹೇಳೋಣ ಎಂದರೆ ಅದೂ ಆಗದು ಎಂದುಕೊಂಡರು. ಯೋಹಾನನು ನಿಜವಾದ ಪ್ರವಾದಿಯೆಂದು ಸರ್ವರು ನಂಬಿದ್ದರಿಂದ ಅವರಿಗೆ ಜನರ ಭಯವಿತ್ತು. ಆದುದರಿಂದ ಅವರು ನಮಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಯೇಸು, ಹಾಗಾದರೆ ನಾನು ಕೂಡ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ನನ್ನ ಮಿತ್ರರೊಬ್ಬರು ಹೇಳುವಂಥ ಮಾತುಂಟು, ದ್ಯಾಟ್ ವಿಚ್ ಗೋಸ್ ರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳಿಕೊಂಡು. ಅಂತ ಹೇಳಿದರೆ ಏನು ಅದೆಲ್ಲ ತಿರುಗುತ್ತದೋ ಅದು ಮರಳಿ ಬರುತ್ತದೆ ಅಂತ ಹೇಳಿಕೊಂಡು. ಈ ಉದಾಹರಣೆ ಸಾಮಾನ್ಯವಾಗಿ ಎಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದರೆ, ಒಂದು ತಟ್ಟೆಯನ್ನು ನಾವು ಗಾಳಿಯಲ್ಲಿ ಎಸೆದಾಗ ಅದು ಏನಾಗ್ತದೆ ಅಂತ ಹೇಳಿದರೆ ದೂರಕ್ಕೆ ಹೋಗಿ ಎಲ್ಲಿಂದ ಎಸೆಯಲ್ಪಟ್ಟಿದೆಯೋ ಅಲ್ಲಿಗೆ ಅದು ಪುನಃ ಬರುತ್ತದೆ. ನೀವಿದನ್ನು ಕಂಡಿರಬಹುದು. ಈ ಪ್ಲಾಸ್ಟಿಕ್ ತಟ್ಟೆಗಳನ್ನು ಗಾಳಿಯಲ್ಲಿ ತೇಲಿ ಬಿಡ್ತಾರೆ, ಸ್ವಲ್ಪ ಮುಂದಕ್ಕೆ ಹೋಗಿ ಪುನಃ ಅದು ವಾಪಸ್ ಅಲ್ಲಿಗೆ ಬರುತ್ತದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ನಡೆಯುತ್ತದೆ. ನಾವು ಏನನ್ನು ತೇಲಿ ಬಿಡುತ್ತೇವೆ ಅದು ವಾಪಸ್ ನಮ್ಮಲ್ಲಿಗೆ ಬರುತ್ತದೆ. ನಾವೊಂದು ವೇಳೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತೇಲಿ ಬಿಟ್ಟರೆ ಸಮಾಜದಲ್ಲಿ ಅದು ಪುನಃ ಹಿಂದಕ್ಕೆ ನಮ್ಮಲ್ಲಿಗೆ ಬರುತ್ತದೆ, ಇನ್ನೂ ಕೂಡ ಜಾಸ್ತಿ ಒಳಿತಾಗಿ. ನಾವು ಇತರರ ಬಗ್ಗೆ ಒಳಿತನ್ನು ಮಾತನಾಡಿದರೆ ಇತರರು ಕೂಡ ನಮ್ಮ ಬಗ್ಗೆ ಒಳಿತನ್ನೇ ಮಾತನಾಡುತ್ತಾರೆ. ನಾವು ಇನ್ಯಾರದರ ಬಗ್ಗೆ ದೂಷಣೆ ಮಾಡಿದರೆ ಕೇಳುವವರು ಕೇಳಿದಾಗೆ ಮಾತನಾಡುತ್ತಾರೆ ಅಥವಾ ಮಾಡ್ತಾರೆ. ಅದರ ನಂತರ ನಮ್ಮ ಬಗ್ಗೆ ಕೂಡ ತಿರುಗಿ ಅದೇ ಬರುತ್ತದೆ ನಮಗೆ ವಾಪಸ್. ಇದೇ ರೀತಿಯಲ್ಲಿ ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಕೂಡ, ನಾವೇನಾದರೂ ಒಳ್ಳೆಯದನ್ನು ಮಾಡಿದರೆ ಅದರ ಪ್ರತಿಫಲನ ಸಮಾಜದಲ್ಲಿ ಅದು ಜಾಸ್ತಿಯಾಗಿ ಇನ್ನೆಷ್ಟೋ ಸಲ ಅಥವಾ ಇನ್ನೆಷ್ಟೋ ಸಂಖ್ಯೆಯಲ್ಲಿ
ಅದು ಒಳಿತನ್ನು ಉಂಟು ಮಾಡುತ್ತದೆ. ನಾವೆಲ್ಲಿಯಾದರೂ ಕೆಟ್ಟದನ್ನು ಮಾಡಿದರೆ ಅದರ ಪರಿಣಾಮ ಒಂದಲ್ಲ ಇನ್ನೊಂದು ಸಮಯ ಅದು ನಮಗೆ ಬಂದೇ ಬಿಡುತ್ತದೆ. ಈ ದೇವಾಲಯದಲ್ಲಿನ ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಯೇಸುವಿನಲ್ಲಿ ಬಂದು ಒಂದು ಪ್ರಶ್ನೆಯನ್ನು ಕೇಳಿದರು. ಯಾವ ಅಧಿಕಾರದಿಂದ ನೀವು ಇದನ್ನು ಮಾಡುತ್ತೀರಿ ಅಂತ ಹೇಳಿಕೊಂಡು. ಏನನ್ನು ಮಾಡುತ್ತಾರಂತ ಏನಂತ ಹೇಳಿದರೆ, ಯೇಸು ಸ್ವಾಮಿ ದೇವಾಲಯಕ್ಕೆ ಹೋದಾಗ ಅಲ್ಲಿ ಇದ್ದಂಥ ವರ್ತಕರನ್ನು ಮತ್ತು ಅಲ್ಲಿ ಆಗುವಂಥ ವ್ಯಾಪಾರವನ್ನು ನಿಲ್ಲಿಸಿದರು ಯೇಸು ಸ್ವಾಮಿ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನಾವು ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 11 15 ತನಕ ಕರ್ತರ ಗುಡಿ ವರ್ತಕರ ಗುಹೆಯಾಗದಿರಲಿ ಅಂತ ಹೇಳಿದರು. ಮತ್ತು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಇರುವಂಥ ವರ್ತಕರನ್ನು ಹೊರಗೆ ಅಟ್ಟಿದರು. ಅಲ್ಲಿರುವಂತಹ ಹೋರಿ ಮತ್ತೆ ಈ ಕುರಿಗಳನ್ನು ಹೊರಕ್ಕೆ ಒಡೆದೋಡಿಸಿದರು. ಯಾರೆಲ್ಲರೂ ಕೂಡ ವರ್ತಕರಿದ್ದರೋ ಅವರನ್ನು ಕೂಡ ಹೊರಕ್ಕೆ ಕಳಿಸಿದವರು. ಯಾಕಂತ ಹೇಳಿದ್ರೆ ದೇವಾಲಯ ಅಂತ ಹೇಳಿದ್ರೆ ಏನು? ದೇವಾಲಯ ಅಂತ ಹೇಳಿದ್ರೆ ದೇವರು ವಾಸಿಸುವಂತ ಜಾಗ, ಶುದ್ಧವಾದಂಥ ಜಾಗ, ದೇವರನ್ನು ಸಂಧಿಸುವಂಥ ಜಾಗ. ದೇವರು ಯಾಕೆ ಬರ್ತಾರೆ? ಜನರು ಯಾಕೆ ಬರ್ತಾರೆ ದೇವಾಲಯಕ್ಕೆ? ಅಲ್ಲಿ ಕುಳಿತುಕೊಂಡು ಶಾಂತವಾಗಿ ದೇವರನ್ನು ಪ್ರಾರ್ಥಿಸಲಿಕ್ಕೆ, ದೇವರನ್ನು ಅನುಭವ ಪಡೆದುಕೊಳ್ಳಲಿಕ್ಕೆ. ಕುಟುಂಬದಲ್ಲಿ ಜಗಳ ಆದಾಗ, ನೆರೆಹೊರೆಯವರಲ್ಲಿ ಮನಸ್ಸು ಕದಡಿದಾಗ, ಅಥವಾ ಇನ್ಯಾರ ಹತ್ರ ಅದು ಕೂಡ ಮಾತನಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮನಸ್ಸಿಗೆ ನೋವಾದರೆ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವಾಲಯಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ತಮ್ಮ ವೇದನೆಗಳನ್ನು, ತಮ್ಮ ಚಿಂತೆಯನ್ನು ದೇವರ ಮುಂದೆ ಅವರು ಇಡುತ್ತಾರೆ. ನೆಮ್ಮದಿ ಸಿಗ್ತದೆ, ಸಮಾಧಾನ ಆಗ್ತದೆ. ಆ ಸಮಾಧಾನ ನಾವು ಇತರರೊಂದಿಗೆ ಇದ್ದಾಗ, ಯಾರ ಹತ್ರ ನಮಗೆ ಜಗಳ ಆಗಿದೆ, ಯಾರು ನಮ್ಮನ್ನು ಕೇಳಲಿಕ್ಕೆ ತಯಾರಿಲ್ಲ ಅಂಥವರ ಹತ್ರ ಇದ್ದರೆ ನಮ್ಮ ವೇದನೆ ಅದು ಹಗುರ ಆಗುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ದೇವಾಲಯಕ್ಕೆ ಹೋಗ್ತೇವೆ. ಅಲ್ಲಿ ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಸಂಕಷ್ಟಗಳನ್ನು ದೇವರ ಹತ್ರ ಹೇಳಲಿಕ್ಕೆ. ಇದಕ್ಕಾಗಿ ದೇವಾಲಯ ಇರುವುದು ಪವಿತ್ರವಾದಂಥ ಜಾಗ. ಅಂತಹ ಜಾಗದಲ್ಲಿ ಈ ವ್ಯಾಪಾರ ವಹಿವಾಟು ನಡೆದರೆ ಏನಾಗ್ತದೆ ಪ್ರಿಯರೇ? ಸಂತೆಯಾಗುತ್ತದೆ. ಆ ದೇವಾಲಯದಲ್ಲಿ ವ್ಯಾಪಾರ ವಹಿವಾಟು ಮಾಡುವವರು ಯಾಕೆ ಬರುತ್ತಾರೆ? ಅವರು ಲಾಭ ಮಾಡಲಿಕ್ಕೆ. ಒಬ್ಬರಲ್ಲ, ಎಲ್ಲರೂ ಕೂತ್ಕೊಳ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಇದೆ, ಇಲ್ಲಿ ಬರುವಂಥ ಭಕ್ತಾದಿಗಳು ನನ್ನ ಹತ್ರ ಬರಬೇಕು, ನನ್ನಲ್ಲಿರುವಂಥ ವಸ್ತುಗಳನ್ನು ಕೊಂಡುಕೊಳ್ಬೇಕು. ಪೈಪೋಟಿ ಇರ್ತದೆ ಅಲ್ಲಿ. ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಅವರು ಆ ವಸ್ತುವಿಗೆ ಇರುವಂತಹ ಒಂದು ಕ್ರಯ, ಅದರಲ್ಲಿ ಪೈಪೋಟಿ ನಡೆಸ್ತಾರೆ. ಮಾರುವಂಥ ವಸ್ತುಗಳನ್ನು ಕೂಡ ಅದರಲ್ಲಿ ಕೂಡ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಮೋಸ ಇಡ್ತಾರೆ. ಯಾಕಂತ ಹೇಳಿದ್ರೆ ಕೊನೆಗೆ ಇರುವುದೇನು? ಯಾರಿಗೆ ಹೆಚ್ಚು ಲಾಭ ಆಗ್ತದೆ ಅಂತ ಹೇಳಿಕೊಂಡು ಯಾರು ಧರ್ಮಕ್ಕೆ ಕುಳಿತುಕೊಳ್ಳುವುದಿಲ್ಲ, ಅಲ್ಲಿ ಉಚಿತವಾಗಿ ನೀಡಲಿಕ್ಕೆ ಕುಳಿತುಕೊಳ್ಳುವುದಿಲ್ಲ. ಅದಕ್ಕಾಗಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಲಾಭ ಇರ್ತದೆ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ದೇವರು ಮತ್ತು ದ್ರವ್ಯ ಅಂತ ಹೇಳಿದರೆ ಈ ಭೂಲೋಕದ ಧನ ಸಂಪತ್ತು ಎರಡೂ ಕೂಡ ಒಟ್ಟೊಟ್ಟಾಗಿ ಹೋಗುವುದಿಲ್ಲ. ಒಂದೇ ಆ ವ್ಯಕ್ತಿ ಒಂದನ್ನು ಪ್ರೀತಿ ಮಾಡ್ತಾನೆ, ಇನ್ನೊಂದನ್ನು ದ್ವೇಷಿಸ್ತಾನೆ. ಒಂದನ್ನು ಆಯ್ಕೆ ಮಾಡ್ತಾನೆ, ಇನ್ನೊಂದನ್ನು ಬಿಡುತ್ತಾನೆ. ಅದಕ್ಕಾಗಿ ದೇವರು ದೇವಾಲಯದಲ್ಲಿ ವಾಸಿಸಿರುವಂಥ ಸ್ಥಳ, ಆ ದೇವಾಲಯದಲ್ಲಿ ವ್ಯಾಪಾರ ನಡೆದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮೋಸ ಆಗ್ತದೆ. ಆಮೇಲೆ ಆಸೆ ಉಂಟಾಗ್ತದೆ. ಅದಕ್ಕಾಗಿ ದೇವರಿರುವಂಥ ಜಾಗದಲ್ಲಿ ಇದೆಲ್ಲ ಇರುವುದು ಸರಿಯಲ್ಲ ಅಂತ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ನನ್ನ ತಂದೆಯ ಆಲಯ ಅಂತ ಹೇಳಿಕೊಂಡು ಅಲ್ಲಿರುವಂಥ ವರ್ತಕರನ್ನು ಹೊರಗೆ ಅಟ್ಟಿ ಬಿಡುತ್ತಾರೆ. ಯಾರಿಗೆ ಸಿಟ್ಟು ಬಂತು ಇದರಿಂದ? ವರ್ತಕರಿಗೆ ಬಂದಿರಬಹುದು. ಯಾಕಂತ ಹೇಳಿದ್ರೆ ಅವರ ಲಾಭ ಹೋಗ್ತದೆ. ಅದರ ಹಿಂದೆ ಇನ್ನೊಂದು ವರ್ಗದ ಜನರಿದ್ದರು, ಅವರಿಗೆ ಇನ್ನೂ ಕೂಡ ಜಾಸ್ತಿ ಸಿಟ್ಟು ಬಂತು. ಅದು ಯಾರಂತ ಹೇಳಿದರೆ ಅಲ್ಲಿದ್ದಂಥ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು. ಯಾಕಂತ ಹೇಳಿದ್ರೆ ದೇವಾಲಯದ ಆಡಳಿತ ಮಂಡಳಿ. ಈ ವರ್ತಕರು ಅಲ್ಲಿ ಬಂದು ವ್ಯಾಪಾರ ಮಾಡದಿದ್ದರೆ ಅವರಿಗೆ ಬರುವಂಥ ಲಾಭ ತಪ್ಪಿ ಹೋಗ್ತದೆ. ಈ ಜಾಗಗಳನ್ನು ಏಲಂನಲ್ಲಿ ಹಾಕುತ್ತಾರೆ. ಒಬ್ಬರು ಇನ್ನೊಬ್ಬರಿಗಿಂತ ಜಾಸ್ತಿ ನೀಡಲಿಕ್ಕೆ ತಯಾರಿರ್ತಾರೆ. ಅದೇ ತಪ್ಪಿ ಹೋದರೆ ದೇವಾಲಯಕ್ಕೆ ಬರುವಂಥ ಆದಾಯ ತಪ್ಪಿ ಹೋಗ್ತದೆ. ಅದಕ್ಕಾಗಿ ಅವರು
ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಇದನ್ನೆಲ್ಲ ಮಾಡಲಿಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಆಡಳಿತ ಮಂಡಳಿ ನಾವು, ನೀವ್ಯಾರೆಲ್ಲ ಇದನ್ನು ಮಾಡಲಿಕ್ಕೆ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ತಣ್ಣನೆ ಇದ್ದು ಒಂದು ಪ್ರಶ್ನೆಯನ್ನು ಕೇಳಿದರು. ನಾನೊಂದು ಪ್ರಶ್ನೆ ನಿಮಗೆ ಕೇಳ್ತೇನೆ. ಸ್ನಾನಿಕ ಯೋಹಾನನು, ಆತನು ಸ್ನಾನ ದೀಕ್ಷೆ ನೀಡಿದವನು ಜನರಿಗೆ, ಪಾಪದಿಂದ ವಿಮುಕ್ತರಾಗಿ ದೇವರಿಗೆ ಅಭಿಮುಖರಾಗಲಿಕ್ಕೆ ಕರೆ ನೀಡಿ ಅದರ ಸಂಕೇತವಾಗಿ ಯೋರ್ದಾನ್ ನದಿಯಲ್ಲಿ ಸ್ನಾನ ನೀಡಿದನು. ಈಗ ನೀವು ಹೇಳಿ, ಈ ಸ್ನಾನಿಕ ಯೋಹಾನನು ಯಾವ ಅಧಿಕಾರದಿಂದ ಈ ಸ್ನಾನವನ್ನು ನೀಡಿದನು? ದೇವರಿಂದಲೋ ಅಥವಾ ಈ ಅಧಿಕಾರ ಮನುಷ್ಯರಿಂದಲೋ ಅಂತ ಕೇಳುತ್ತಾರೆ ಯೇಸು ಸ್ವಾಮಿ. ಇದೇ ಜನರು ಯೇಸು ಸ್ವಾಮಿ ಹತ್ರ ಯಾವ ಪ್ರಶ್ನೆಯನ್ನು ಕೇಳಿದರೋ, ಹೀಗೆ ಮಾಡಲಿಕ್ಕೆ, ದೇವಾಲಯವನ್ನು ಶುದ್ಧ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತ ಕೇಳಿದಂಥ ಧರ್ಮಶಾಸ್ತ್ರಿಗಳು, ಮುಖ್ಯ ಯಾಜಕರು ತಮ್ಮ ಮನಸ್ಸಿನಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತೆ ಹೇಳ್ತಾರೆ, ನಾವು ಒಂದು ವೇಳೆ ದೇವರಿಂದ ಅಂತ ಹೇಳಿದರೆ ಆಗ ನಮ್ಮ ಹತ್ರ ಕೇಳ್ತಾರೆ, ಹಾಗಾದರೆ ನೀವು ಯಾಕೆ ಅವರನ್ನು ನಂಬಲಿಲ್ಲ? ಯಾಕೆ ನೀವು ಅಲ್ಲಿ ಯೋರ್ದನ್ ನದಿಗೆ ಹೋಗಿ ಸ್ನಾನ ದೀಕ್ಷೆ ತಗೊಳ್ಳಿಲ್ಲ? ಯಾಕಾಗಿ ನೀವು ಅವರ ಈ ಸ್ನಾನಿಕ ಯೋಹಾನನ ಶಿರಚ್ಛೇದನವನ್ನು ಮಾಡಲಿಕ್ಕೆ ಬಿಟ್ಟಿರಿ? ಮನುಷ್ಯರಿಂದ ಹೇಳುವುದೋ, ಜನರು ಓಡಿಸಿ ಬರುವರು, ಅಟ್ಟಾಡಿಸಿಕೊಂಡು ಬರುವರು. ಯಾಕಂತ ಹೇಳಿದ್ರೆ ಜನರೆಲ್ಲ ಈ ಸ್ನಾನಿಕ ಯೋಹಾನನ್ನು ಅಷ್ಟು ಮೆಚ್ಚಿಕೊಂಡಿದ್ದರು. ಯಾಕಂತ ಹೇಳಿದ್ರೆ ಆತನ ಜೀವನ ತುಂಬ ಸರಳವಾಗಿದ್ದಿತ್ತು. ಮರಳುಗಾಡಿನಲ್ಲಿ ನಿಲ್ಲುತ್ತಿದ್ದನು ಆತನು. ಏನು ಜೇನು ಮತ್ತೆ ಇತರ ಏನು ಅಲ್ಲಿ ಸಿಗ್ತದೋ ಹಣಬೆಗಳನ್ನು ಅದನ್ನೆಲ್ಲ ತಿಂದು ಬದುಕುತ್ತಿದ್ದನು, ಮಿಡತೆಗಳನ್ನು ತಿಂದು. ಅಂತಹ ಮನುಷ್ಯನ ಬಗ್ಗೆ ಏನಾದರೂ ಕೆಟ್ಟದ್ದು ಮಾತನಾಡಿದರೆ ಜನ ಬಿಡುವುದಿಲ್ಲ. ಅದಕ್ಕಾಗಿ ಏನು ಮಾಡುದು? ಅತ್ತ ದೇವರಿಂದ ಅಂತ ಹೇಳಲಿಕ್ಕೆ ಕೂಡ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಯಾರು ಕೂಡ ಸ್ನಾನಿಕ ಯೋಹಾನನ ಹತ್ರ ಹೋಗಿ ಸ್ನಾನ ತಗೊಳ್ಳಿಲ್ಲ, ಅಥವಾ ಜನರಿಂದ ಹೇಳಲಿಕ್ಕೆ ಆಗುದಿಲ್ಲ, ಜನರು ಓಡಿಸಿಕೊಂಡು ಬರ್ತಾರೆ. ಇನ್ನೇನು ಮಾಡುವುದು? ಬುದ್ಧಿವಂತ ಜನರು, ಜಾಣರು, ಅವರು ಹೇಳಿದರು ನಮಗೆ ತಿಳಿದಿಲ್ಲ ಅಂತ ಹೇಳಿಕೊಂಡು. ಎಂಥ ಒಂದು ವಿಪರ್ಯಾಸ! ಶಿಕ್ಷಣ ಇದ್ದವರು, ಪಾಂಡಿತ್ಯ ಹೊಡೆದಿದ್ದವರು ಮನುಷ್ಯರು, ಮುಖಂಡರು ಎನಿಸಿಕೊಂಡವರು ಒಂದು ಚಿಕ್ಕ ಪ್ರಶ್ನೆಗೆ ಹೇಳಿದಾಗ ಅವರಿಗೆ ಉತ್ತರ ನೀಡಲಿಕ್ಕೆ ಆಗಲಿಲ್ಲ. ಇದು ಯಾಕೆ ಹೀಗೆ? ಯಾಕಂತ ಹೇಳಿದ್ರೆ ನಾನು ಮೊದಲಿಗೆ ಹೇಳಿದೆ, ಏನು ತಿರುಗಿ ಹೋಗ್ತದೋ ಅದು ಮರಳಿ ಬರ್ತದೆ. ದ್ಯಾಟ್ ವಿಚ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಅವರೊಂದು ತಪ್ಪನ್ನು ಮಾಡಿದರು. ಅತ್ತ ಯೋಹಾನನ್ನು ಒಪ್ಪಿಕೊಳ್ಳಿಲ್ಲ, ಇತ್ತ ಯೇಸು ಸ್ವಾಮಿಯನ್ನು ಕೂಡ ಒಪ್ಪಿಕೊಳ್ಳಿಲ್ಲ. ಅವರೊಂದು ತಪ್ಪನ್ನು ಮಾಡಿದರು. ಸ್ನಾನಿಕ ಯೋಹಾನನ ಶಿರಚ್ಛೇದನ ಮಾಡುವಾಗ ಅವರೇನು ಕೂಡ ಅದನ್ನು ತಡೆಯಲಿಲ್ಲ. ಅವರಿಗೆ ತಿಳಿದಿದ್ದು ಆತನು ಮಾಡುವಂಥ ಕೆಲಸ ದೇವರ ಕೆಲಸ ಅಂತ ಹೇಳಿಕೊಂಡು. ಆದರೂ ಕೂಡ ಅವರ ಆ ಜಂಬ ಮತ್ತು ಅಹಂಕಾರ ಅವರನ್ನು ಬಿಟ್ಟುಕೊಡಲಿಲ್ಲ. ಅಲ್ಲಿ ಹೋಗಿ ವಿಧೇಯರಾಗಿ ಆ ಸ್ನಾನವನ್ನು ತಗೊಳ್ಳಿಕ್ಕೆ ಅವರು ಮುಂದಕ್ಕೆ ಹೋಗಲಿಲ್ಲ. ಅವರ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದರೆ, ಧರ್ಮಶಾಸ್ತ್ರಿಗಳು ನಾವು ಆತನೇನು ನಮಗೆ ಸ್ನಾನ ಕೊಡುದಂತ ಯೋಚನೆ ಮಾಡಿದ್ದರು. ಪ್ರಿಯರೇ, ಅಧಿಕಾರ ಎಲ್ಲಿಂದ ಈ ಅಧಿಕಾರ ಸಿಕ್ಕಿತು? ಅಧಿಕಾರ ಎಲ್ಲಿಂದ ಸಿಗುತ್ತದೆ? ಅಧಿಕಾರ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಏನು ಅಧಿಕಾರ ಸಿಗುತ್ತದೋ ಅದು ತಾತ್ಕಾಲಿಕ ಅಧಿಕಾರ. ಅದು ತಾತ್ಕಾಲಿಕ ಅಧಿಕಾರ. ಆ ಅಧಿಕಾರ ಜಾಸ್ತಿ ಸಮಯ ನಿಲ್ಲಲ್ಲ, ಇರುವುದಿಲ್ಲ. ನಾವು ಬೇಕಾದ್ರೆ ಈ ಮನುಷ್ಯ ಚರಿತ್ರೆಯಲ್ಲಿ ನೋಡ್ಬೋದು. ಮುಂಚಿನಿಂದ ಇತ್ತೀಚಿನ ತನಕ ಯಾವ ಒಂದು ಜನಾಂಗ ದೀರ್ಘಕಾಲಕ್ಕೆ ಬಾಳಿದೆ, ಯಾವ ರಾಜನ ಮನೆತನ ಕೆಲವು ವರ್ಷಗಳು, ಕೆಲವು ಶತಮಾನಗಳು ಅಷ್ಟೇ, ದಶಕಗಳು ಮತ್ತು ಶತಮಾನಗಳು, ಮತ್ತೆ ಅದು ಅಳಿದು ಹೋಗಿದೆ. ಕೇವಲ ಯೇಸು ಸ್ವಾಮಿ ಮಾತ್ರ, ಒಬ್ಬರು ಮಾತ್ರ 2000 ವರ್ಷಗಳ ತನಕ ಈ ಪ್ರಪಂಚದಲ್ಲಿ ಜನರ ಹೃದಯ ಮನಸ್ಸಿನಲ್ಲಿ ಆಳ್ತಾ ಇದ್ದಾರೆ. ಪ್ರಿಯರೇ, ಇದು ಅಧಿಕಾರ. ಆ ಅಧಿಕಾರದಲ್ಲಿ ಏನುಂಟು? ಜನರ ಮೇಲೆ ದಬಾಯಿಸೋಕ್ಕೋಸ್ಕರ ಅಧಿಕಾರ ಅಲ್ಲ, ಜನರ ಸೇವೆ ಮಾಡುವಂಥ ಅಧಿಕಾರ. ಯಾವಾಗ ಮನುಷ್ಯನು ತನ್ನ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನಿಷ್ಕಳಂಕನಾಗಿರ್ತಾನೋ ಆಗ ಮನುಷ್ಯನು ತಲೆ ಎತ್ತಿ ಇನ್ನೊಬ್ಬರ ಹತ್ರ ಪ್ರಶ್ನೆ ಮಾಡ್ತಾನೆ, ಉತ್ತರ ನೀಡುತ್ತಾನೆ. ಯಾವಾಗ ಮನುಷ್ಯನು ಅನೈತಿಕ ದಾರಿಯನ್ನು ಹಿಡಿಯುತ್ತಾನೆ, ಕೆಟ್ಟದ್ದನ್ನು ಮಾಡುತ್ತಾನೆ, ಆತನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇರಬಹುದು, ಒಂದು ಅಥವಾ ಇನ್ನೊಂದು ದಿವಸ ಆತನ ಕೆಟ್ಟತನ ಬೆಳಕಿಗೆ ಬಂದೇ ಬಿಡುತ್ತದೆ. ಮತ್ತೆ ಆತನ ಅಧಿಕಾರದ್ದು ಅದು ಹೊರಟು ಹೋಗುತ್ತದೆ.
ಧರ್ಮಶಾಸ್ತ್ರಿಗಳು ತುಂಬ ಕಲಿತವರು, ಮುಖ್ಯ ಯಾಜಕರು ಅಧಿಕಾರದಲ್ಲಿ ಇದ್ದರು. ಆದರೆ ನೋಡಿ, ಅವರಿಗೆ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ನೀಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರು ತಪ್ಪು ಮಾಡಿದ್ದರು, ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದರು. ಸ್ನಾನಿಕ ಯೋಹಾನನ ಹತ್ರ ಏನು ಕೂಡ ಅಧಿಕಾರ ಇದ್ದಿಲ್ಲ. ಆದರೆ ಆತನು ಅರಸನಿಗೆ ಹೇಳಿದನು, ನೀನೇನು ಮಾಡುತ್ತೀಯೋ ಅದು ತಪ್ಪು ಅಂತ ಹೇಳಿಕೊಂಡು. ಅಧಿಕಾರ ಎಲ್ಲಿಂದ ಬರ್ತದೆ? ಓರ್ವ ವ್ಯಕ್ತಿಯ ನೈತಿಕ ಜೀವನದಿಂದ ಬರುತ್ತದೆ. ಓರ್ವ ವ್ಯಕ್ತಿಯು ಸದಾ ತನ್ನ ಅಂತಃಕರಣದ ಆ ಒಂದು ಧ್ವನಿಗೆ ಓಗೊಟ್ಟು, ಆ ಅಂತಃಕರಣದ ಧ್ವನಿ ಅಂತ ಹೇಳಿದರೆ ದೇವರ ಧ್ವನಿ, ಆ ದೇವರ ಧ್ವನಿಗೆ ಓಗೊಟ್ಟು ಏನು ಒಳಿತನ್ನು ಆತನು ಆಯ್ಕೆ ಮಾಡುತ್ತಾನೋ ಆವಾಗ ಆತನು ಸರಿಯಾದ ದಾರಿಯಲ್ಲಿ ನಡೆಯುತ್ತಾನೆ. ಆತನಿಗೆ ಯಾವ ಅಂಜಿಕೆ ಕೂಡ ಇರುವುದಿಲ್ಲ. ಧನ ದೌಲತ್ತು ಇರಬೇಕಂತ ಅಲ್ಲ, ಅಧಿಕಾರ ಇರಬೇಕಂತ ಅಲ್ಲ. ಆದರೆ ಮನುಷ್ಯನು ಯಾವಾಗಲೂ ಕೂಡ ಸದಾ ದೇವರ ಮುಂದೆ ಧೈರ್ಯದಿಂದ ಜೀವಿಸಲಿಕ್ಕೆ ಸಾಧ್ಯ, ಮನುಷ್ಯರ ಮುಂದೆ ತಲೆ ಎತ್ತಿ ನಡೆಯಲಿಕ್ಕೆ ಸಾಧ್ಯ. ಅದರ ಬದಲಾಗಿ ತೋರ್ಪಡಿಕೆಗಾಗಿ 4 ದಿವಸ ಏನೋ ಒಂದು ಅಧಿಕಾರವನ್ನು ಪಡೆದು ಏನೋ ಒಂದು ಧನ ದೌಲತ್ತನ್ನು ಪಡೆದುಕೊಂಡು ಮೆರೆದರೆ ಒಂದಲ್ಲ ಒಂದು ದಿವಸ ಬಿದ್ದು ಬೀಳುತ್ತಾನೆ. ಮನುಷ್ಯನು ಬಿದ್ದು ಬೀಳುತ್ತಾನೆ, ಖಳನಾಯಕನಾಗುತ್ತಾನೆ. ಆ ಅಧಿಕಾರ ಜಾಸ್ತಿ ಸಮಯಕ್ಕೆ ಬಾಳುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತಲು ಜನರು ಅಧಿಕಾರಕ್ಕಾಗಿ ಆಸೆ ಪಡುತ್ತಾನೆ. ಆ ಅಧಿಕಾರವನ್ನು ಪಡೀಲಿಕ್ಕೆ ಏನೇನೋ ಒಂದು ಆಟ ನಾಟಕಗಳನ್ನು ಮಾಡುತ್ತಾನು ನೋಡ್ತೇವೆ. ಆದರೆ ಎಷ್ಟು ಸಮಯ ಅಧಿಕಾರ ಉಳಿತದೆ? ಕೆಲವು ತಿಂಗಳು, ಕೆಲವು ವರ್ಷಗಳಷ್ಟೇ, ನಂತರ ಅದು ಹೊರಟು ಹೋಗ್ತದೆ. ಅಧಿಕಾರದ ಕೆಳಗೆ ಇಳಿದ ಮೇಲೆ ಯಾರು ಮೂಸುತ್ತಾರೆ ಅವರನ್ನು? ಯಾರು ಕೂಡ ಇಲ್ಲ. ಯಾಕೆಂತ ಹೇಳಿದರೆ ಎಲ್ಲರಿಗೆ ತಿಳಿದುಂಟು, ಈತನು ಅಧಿಕಾರದಲ್ಲಿದ್ದಾಗ ಸೇವೆ ಮಾಡಲಿಲ್ಲ, ಬದಲಾಗಿ ದರ್ಪ ತೋರಿಸಿದ್ದಾನೆ, ಜನರ ಮೇಲೆ ಅಧಿಕಾರ ಚಲಾಯಿಸಿದ್ದಾನೆ ಅಂತ ಹೇಳಿಕೊಂಡು ತಮ್ಮ ಕೆಲಸ ಆಗುವುದಕ್ಕೋಸ್ಕರ ಮಾತ್ರ ಜನರು ಅವರ ಹತ್ರ ಹೋಗ್ತಾರೆ. ಇಲ್ಲದಿದ್ದರೆ ತಮ್ಮ ಕೆಲಸ ಆಗುವುದಿಲ್ಲ. ಇವತ್ತು ನಾವು ನೋಡ್ತೇವೆ ಪ್ರಪಂಚದಲ್ಲಿ. ಸ್ವತಃ ನಾನು ನನ್ನ ಒಂದು ಅನುಭವದಿಂದ ಹೇಳ್ತೇನೆ. ಒಂದು ಚಿಕ್ಕ ಕೆಲಸ ಆಗಬೇಕಿದ್ರೆ ಓರ್ವ ಅಧಿಕಾರಿ ಹತ್ರ ಎಷ್ಟು ಸಲ ಹೋಗಬೇಕು? 3 ವರ್ಷ 4 ವರ್ಷ. ಚಿಕ್ಕ ಕೆಲಸ ಸತಾಯಿಸುವುದು. ಆದರೆ ಅಧಿಕಾರ, ಅದೊಂದು ಅಧಿಕಾರ ಉಂಟಂತ ಅದನ್ನು ತೋರಿಸುವುದು. ಪ್ರಿಯರೇ, ನಾವಿವತ್ತು ಪ್ರಾರ್ಥಿಸುವ ಯಾರೆಲ್ಲರೂ ಕೂಡ ಅಧಿಕಾರದ ಸ್ಥಾನದಲ್ಲಿ ಇದ್ದಾರೋ ಅವರೆಲ್ಲ ಕೂಡ ತಮ್ಮ ಕಣ್ಣುಗಳನ್ನು ತೆರೆಯಲಿ ಅಂತ ಹೇಳಿಕೊಂಡು, ತಮ್ಮ ಮನಸ್ಸನ್ನು ಅವರು ಬಿಚ್ಚಿ ಇಡಲಿ, ತಮ್ಮ ಹೃದಯಗಳನ್ನು ತೆರೆದಿಡಲಿ. ಅವರಲ್ಲಿರುವಂಥ ಅಧಿಕಾರ ಅದು ಜನರ ಮೇಲೆ ದರ್ಪ ತೋರಿಸಲಿಕ್ಕೆ, ಜನರನ್ನು ಸತಾಯಿಸಲಿಕ್ಕಲ್ಲ, ಜನರಿಗೆ ಸೇವೆ ನೀಡಲಿಕ್ಕಾಗಿ ದೇವರು ಕೊಟ್ಟ ಒಂದು ಅವಕಾಶ ಅಂತ ಅವರು ಅರಿತುಕೊಳ್ಳಿ ಅಂತ ಇವತ್ತಿನ ದಿವಸ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ದೇವಾಲಯವನ್ನು ಶುದ್ಧಿ ಮಾಡಿದಾಗ ಅಲ್ಲಿದ್ದಂಥ ಜನರಿಗೆ ತೋರಿಸಿಕೊಟ್ಟರು. ಅವರು ನಿಮ್ಮ ಕುಮಾರರಾಗಿದ್ದಾರೆ. ಈ ಭೂಲೋಕಕ್ಕೆ ಬಂದಾಗ ಏನು ಕೆಟ್ಟದೆಲ್ಲ ನಡೆಯಿತೋ ಅದು ಕೂಡ ದೇವಾಲಯದಲ್ಲಿ ನಡೆದಂಥ ಕೆಟ್ಟದನ್ನು ಅವರು ಅದನ್ನು ದೂರ ಮಾಡಿ ದೇವಾಲಯವನ್ನು ಶುದ್ಧಗೊಳಿಸಿದರು. ದೇವಾಲಯ ಅಂತ ಹೇಳಿದರೆ ನೀವು ವಾಸ ಮಾಡುವಂಥ ಜಾಗ, ಜನರು ನಿಮ್ಮಲ್ಲಿ ಬಂದು ಪ್ರಾರ್ಥಿಸಿ ನೆಮ್ಮದಿಯನ್ನು ಸಮಾಧಾನ ಪಡೆಯುವಂಥ ಜಾಗ ಅಂತ ತೋರಿಸಿಕೊಟ್ಟರು. ಕರ್ತರಾದ ದೇವರೇ, ನಿಮ್ಮ ಪುತ್ರರು ನಮಗೆ ಇದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಅಂತಃಕರಣ ನಿಜವಾದ ದೇವಾಲಯ. ನಮ್ಮ ಅಂತಃಕರಣದಲ್ಲಿದ್ದಂಥ ಆ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು, ಸ್ವಾರ್ಥವನ್ನು, ಮತ್ಸರವನ್ನು, ವೈರತ್ವವನ್ನು, ದ್ವೇಷವನ್ನು ನಾವು ಹೊರಕ್ಕೆ ದೂಡಿದಾಗ ನಮ್ಮ ಅಂತಃಕರಣ ನೀವು ಬಾಳುವಂಥ ದೇವಾಲಯ ಆಗ್ತದೆ. ಕರ್ತರಾದ ದೇವರೇ, ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮಲ್ಲಿ ನೆಲೆಸಲು, ನಮ್ಮಲ್ಲಿ ಆಡುವಂಥ ಮಾತುಗಳು, ನಿಮ್ಮ ಧ್ವನಿಯನ್ನು ಕೇಳಲು ನಮಗೆ ಬೇಕಾದಂಥ ಆ ಒಂದು ಶಕ್ತಿಯನ್ನು ನೀಡಿರಿ. ನಿಮ್ಮ ಧ್ವನಿಯ ಪ್ರಕಾರ ನಡೆದು ನಮ್ಮ ಜೀವನದಲ್ಲಿ ನಿತ್ಯವೂ ಕೂಡ ನೈತಿಕ ಜೀವನವನ್ನು ನಡೆಯಲು ನಮಗೆ ಬೇಕಾದಂಥ ಆ ಒಂದು ಅನುಗ್ರಹವನ್ನು, ಆಶೀರ್ವಾದವನ್ನು ನೀಡಿರಿ. ಈ ಪ್ರಾರ್ಥನೆಯಲ್ಲಿ, ಈ ಧ್ಯಾನದಲ್ಲಿ ಪಾಲ್ಗೊಳ್ಳುವಂಥ, ಡಿವೈನ್ ವರ್ಡ್ TV ಮುಖಾಂತರ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಅವರಿಗೆ ಆರೋಗ್ಯವನ್ನು ನೀಡಿರಿ, ನೆಮ್ಮದಿಯನ್ನು ನೀಡಿರಿ. ಅವರ ಕುಟುಂಬದಲ್ಲಿ ಮಕ್ಕಳಿಗೆ ಭವಿಷ್ಯವನ್ನು ನೀಡಿರಿ. ಅವರ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳನ್ನು ದೂರಕ್ಕೆ ಸರಿಸಿ
ಅವರಿಗೆ ನೆಮ್ಮದಿಯಿಂದ ಜೀವಿಸಲು ಬೇಕಾದಂಥ ಆಶೀರ್ವಾದವನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.